ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಉತ್ತಮಪಡಿಸುವ ಉದ್ದೇಶದಿಂದ ಪುತ್ತೂರು ತಾಲೂಕು ಶಿಕ್ಷಣಾಧಿಕಾರಿ ಲೋಕೇಶ್ ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆ ಭೇಟಿ ಕಾರ್ಯಕ್ರಮಕ್ಕೆ ಎಲ್ಲೆಡೆಯಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಬಿಳಿನೆಲೆ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿದ ಶಿಕ್ಷಣಾಧಿಕಾರಿಗಳು ಕಲಿಕಾ ವಿಧಾನದ ಬಗ್ಗೆ ಮೆಚ್ಚುಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾರೀರಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾದ ಸುಂದರಗೌಡ ಮುಖ್ಯ ಗುರುಗಳು ಜೊತೆಗಿದ್ದರು. ನೀನು ಅಮ್ಮ ನೀವು ಹೀಗೆ ಮಾಡಿದ್ದೀರಾ ನೋಡಿ ಅಮ್ಮ, ಅವನು ಶಾಲೆಗೆ ಹೋಗ್ಬೇಕು, ಕಲಿಬೇಕು, ಮೊದಲು ವಿದ್ಯಾವಂತನ ಮಾಡಿ. ಅವನಿಗೆ 10th ಒಳ್ಳೆ ಟೈಮಲ್ಲಿದ್ದಾನೆ. ನಮ್ಮ ಮಾಸ್ಟರ್ ಎಲ್ಲ ಎಷ್ಟು ಚೆಂದ ಪಾಠ ಮಾಡ್ತಾರೆ, ಒಳ್ಳೆ ಮಾಸ್ಟರ್ ಇದ್ದಾರೆ ನಮ್ಮ ಶಾಲೆಗೆ, ಒಳ್ಳೆ ಟೀಚರ್ಸ್ ಇದ್ದಾರೆ. ನನಗೆ ಗೊತ್ತು, ಅವರೆಲ್ಲ ಒಳ್ಳೆ ಪಾಠ ಮಾಡ್ತಾರೆ. ಎಷ್ಟು ಅನುಭವ ಇದ್ದಾರೆ ಟೀಚರ್ಸ್ ಇವರೆಲ್ಲ. ನೋಡಿ ಎಷ್ಟು ಸೀನಿಯರ್ ಇದ್ದಾರೆ ಇವರೆಲ್ಲ, ಒಳ್ಳೆ ಮಾಸ್ಟರ್ ನಮ್ಮವರು. ಅಷ್ಟು ಚೆಂದ ಕೆಲಸ ಮಾಡೋ ಟೀಚರ್ಸ್ ಇದ್ದಾರೆ. ನಿಮ್ಮ ಹತ್ರ ಕಲೀಲಿಕ್ಕೆ ಬಿಡಬೇಕು. ನಾಳೆಯಿಂದ ಏನಕ್ಕೆ ಅಜ್ಜಿನೂ ಬೇಕು, ಅಜ್ಜಿ ಚಂದ ನೋಡ್ಕೋಬೇಕು. ಯಾಕೆಂದರೆ ಅವರು ಹಿರಿಯರವರು, ನಮ್ಮ ಸೀನಿಯರ್, ನಮಗೆಲ್ಲ ಅವ್ರು ನಾವು ಗೌರವ ಕೊಡೋಣ ಅವ್ರಿಗೆ. ಅಮ್ಮ ಅಜ್ಜಿ ಎಲ್ರಿಗೂ ಅಜ್ಜಿನೇ ಆಯ್ತಲ್ಲ, ಅವ್ರ ಹಿರಿಯರಿಗೆ ನಾವು ಗೌರವ ಕೊಡಬೇಕು. ಹಾಗಂತೇಳಿ 10th ಹೋಗೋ ಮಗುನ ಉಳಿಸ್ಕೊಂಡು ನೀವು ಇಬ್ಬರಲ್ಲಿ ಯಾರಾದರೂ ಒಂದಿನ ಮಗು ಉಳಿಸ್ಕೊಂಡು ಅಜ್ಜಿ ನೋಡ್ಕೊಳ್ಳಿ. ಇವನು ಶಾಲೆಗೆ ಬರಬೇಕು, ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಕಲಿತು ಅವ್ನು ವಿದ್ಯಾವಂತನ ಮಾಡಿ. SSLC, PUC, ಡಿಗ್ರಿ ಎಲ್ಲ ಮಾಡಬೇಕು ಅಂತ ತುಂಬ ಇದೆ. ಎಜುಕೇಷನ್ ಪಡ್ಕೊಳ್ಳಿ, ಆಮೇಲೆ ಸಂಪಾದನೆ ಮಾಡಿ ಒಬ್ಬ ವಿದ್ಯಾವಂತ ಆಗಬೇಕು. ಆಮೇಲೆ ಒಳ್ಳೆ ಜಾಬ್ ಇಟ್ಕೊಂಡ್ರೆ ಏನು ಮಾಡಲಿ, ಗೊತ್ತಿದೆ ಬುದ್ಧಿವಂತ ಆಗ್ತದೆ. ಮೊದಲು ಜಾಣನ್ ಮಾಡಿ ಅವನು ನೋಡು. 17 5 ದಿನ ಮಾತ್ರ. ಏನು ಹೆಸರು ಹೇಳಿದ್ರಿ? ದರ್ಶನ. ಮೊದಲನೇ ಮೇಲೆ ಒಂದು ನೋಡಿ, 17 5 ದಿನ ಮಾತ್ರ ಬಂದಿದ್ದೆ. ನೀನೆಲ್ಲ ಓಡಿಸಿದ್ಯಾ ಇಲ್ವಾ? ಸೊಳ್ಳೆ ಇದು ಖಾಲಿಯಾ? ಟೆಕ್ಸ್ಟ್ ಬುಕ್ ಎಲ್ಲ ಓದಬೇಕು, ಮನೇಲಿ ಕೂತ್ಕೊಂಡು ಓದು. ಮುಂದಿನ ವಾರ ಶಾಲೆ ಶುರುವಾಗ್ತದೆ. ಶಾಲೆ ಶುರುವಾಗುವಾಗ ನೀನೆಲ್ಲ ಪುಸ್ತಕಗಳೆಲ್ಲ ಚಾಪ್ಟರ್ನ ಓದ್ಕೊಂಡು ಬಂದಿರಬೇಕು. ಓದ್ಕೊಂಡು ಬರ್ತೀಯಾ? ಎಲ್ಲ ಚಾಪ್ಟರ್ ಓದಬೇಕು, ಎಲ್ಲ ಪುಸ್ತಕದಲ್ಲಿ ಎಲ್ಲ ಸಬ್ಜೆಕ್ಟ್ ಎಲ್ಲ ಚಾಪ್ಟರ್ಸ್ ಓದ್ಕೊಂಡು ಬಾ. ಪಾಠಗಳೆಲ್ಲ ಚೆನ್ನಾಗಿ ಓದ್ಕೊಂಡು ಬಾ. ಅರ್ಥ ಆಗದಿದ್ರೆ ನಾಳೆ ಶಾಲೆಗೆ ಬಂದಾಗ ಕೇಳಿ. ಮುಂದಿನ ವಾರ ಶಾಲೆ ಶುರುವಾಗ್ತದೆ. ನನಗೆ ಬರ್ತಿಲ್ಲ